ಮಿತ್ರರೇ, ತಮಗೆ ಮಗದೊಮ್ಮೆ ಸ್ವಾಗತವನ್ನು ಕೋರಿ, ನಮ್ಮದು ಈ ಸಲದ ಚುನಾವಣೆ ಹೋರಾಟ ವಿಕಾಸದ ಆಧಾರದಲ್ಲಿ ನಾವು ಹಿಂದೆ ಮಾಡಿರುವಂಥ ಸಾಧನೆಗಳ ಕಿರು ಪರಿಚಯವನ್ನು ತಮಗೆ ನೀಡಿದ್ದೇವೆ. ಅದು ಮಿನಿ ವಿಧಾನಸೌಧಕ್ಕೆ ಸಂಬಂಧಪಟ್ಟಿರ್ಬೋದು, ರೀಜನಲ್ ಅಡ್ವಾನ್ಸ್ಡ್ ಪೀಡಿಯಾಟ್ರಿಕ್ ಚೈಲ್ಡ್ ಕೇರ್ ಸೆಂಟರ್ ಇರ್ಬೋದು, ಲೇಡಿ ಗೋಶನ್ ONGC ಆಸ್ಪತ್ರೆ ಕಟ್ಟಡಕ್ಕೆ ಸಂಬಂಧಪಟ್ಟಿರ್ಬೋದು, ರಕ್ತಭೀತಿ ಪ್ರಥಮ ದರ್ಜೆ ಕಾಲೇಜಿಗೆ ಸಂಬಂಧಪಟ್ಟಿರ್ಬೋದು, ಬೇರೆ ಬೇರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳು ರೈಲ್ವೆ ಅಂಡರ್ ಬ್ರಿಡ್ಜಿಂದ ಹಿಡಿದು ಸಿಂಥೆಟಿಕ್ ಟ್ರ್ಯಾಕು ಹಾಗೂ ಇನ್ನಿತರ ಪಿಳ್ಕೊಳ ನಿಸರ್ಗಧಾಮಕ್ಕೆ ಸಂಬಂಧಪಟ್ಟ 3D ಸ್ವಾಮಿ ವಿವೇಕಾನಂದ ಪ್ಲಾನೆಟರಿಯಂ, ಪೊಲೀಸ್ ಕಮಿಷನರೇಟ್ ಕಚೇರಿ ಹಾಗೂ ಇತ್ಯಾದಿ ಅನೇಕ ಸಾಧನೆಗಳನ್ನು ನಮ್ಮ ಅವಧಿಯಲ್ಲಿ ಆಗಿರುವಂಥದ್ದು. ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಕೊಟ್ಟಿರುವಂಥ ಅನೇಕ ಸಹಕಾರದಿಂದಾಗಿ ಇದೆಲ್ಲವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಯಿತು. ಮೊನ್ನೆ ತನಕ ನಮ್ಮ ಉಳಿಕೆಯ ಹಣದಲ್ಲೇ ಇಲ್ಲಿ ಕಾಮಗಾರಿಗಳಾಗ್ತಾ ಇರುವಂಥದ್ದು. ಉದಾಹರಣೆಗೆ ಕಾಳಿಕಾಂಬದಿಂದ ಮಣ್ಣಗುಡ್ಡೆ ತನಕ ನಡೀತಿರುವಂತಹ ಮಾದರಿ ರಸ್ತೆಗೆ ಸಂಬಂಧಪಟ್ಟ 11 ಕೋಟಿಯ ಕಾಮಗಾರಿಯನ್ನು ಕೂಡ 5 ವರ್ಷಗಳ ನಂತರ ವಿಳಂಬಿತವಾಗಿ ಕಾರ್ಯ ಆರಂಭ ಆಗ್ತಾ ಇದೆ. ನಗರದಲ್ಲಿರುವಂತಹ ಅನೇಕ ರಸ್ತೆಗಳ ಅಗಲೀಕರಣ ಇತ್ಯಾದಿ ಸುಧಾರಣೆಗಳು ಕೂಡ ನಮ್ಮ ಅವಧಿಯಲ್ಲಿ ಆಗಿರುವಂಥದ್ದು. ಈ ಒಂದು ಸಾಧನೆಗಳ ಜೊತೆಯಲ್ಲಿ ಮುಂದಕ್ಕೆ ನಾವು ಯಾವ ಥರದ ವಿಷನ್ನ ಇಟ್ಕೊಂಡಿದ್ದೇವೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಒಂದು ಕಿರುವಾಗಿರುವಂತಹ ನನ್ನ ಮಂಗಳೂರು ನನ್ನ ವಚನ, ಇದನ್ನು ನಮ್ಮ BJP ಮಂಗಳೂರು ನಗರ ದಕ್ಷಿಣದ ವಿಧಾನಸಭಾ ಅಭ್ಯರ್ಥಿ ಶ್ರೀ ವೇದಿವಾಸ್ ಕಾಮತ್ರ ಅವರ ಮೂಲಕ ಮುಂದಿನ ದಿವಸಗಳಲ್ಲಿ ಹೇಗದು ಅನುಷ್ಠಾನಗೊಳ್ಳಲಿಕ್ಕಿದೆ ಅಂತ ಹೇಳುವಂಥದ್ದು. ಬಹುಶಃ ಅವರ ಜೊತೆಯಲ್ಲಿ ಹಿರಿಯರಾಗಿ ಮಾಜಿ ಶಾಸಕ ಹಾಗೂ ಒಂದು ಹಿನ್ನೆಲೆಯಲ್ಲಿ ನಮ್ಮದೇ ಸರ್ಕಾರ ಬಂದಾಗ ನಿಶ್ಚಿತವಾಗಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಎಲ್ಲ ಒತ್ತಡಗಳನ್ನು ಮತ್ತು ಎಲ್ಲ ಥರದ ನಮ್ಮ ಪ್ರಯತ್ನಗಳ ಮೂಲಕ ಅದನ್ನು ಅನುಷ್ಠಾನಕ್ಕೆ ತರುವಂತಹ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳುವಂತಹ ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಿನ್ನೆ ತಾನೇ ಸನ್ಮಾನ್ಯ ಮೋದಿಜಿಯವರ ಆ ಒಂದು ಭವ್ಯವಾದ ಕಾರ್ಯಕ್ರಮ, ಜನರ ಒಂದು ಪ್ರೋತ್ಸಾಹ ಹಾಗೂ ಸಹಕಾರ ನಿನ್ನೆ ನೋಡುವಾಗ ಸಂದರ್ಭದಲ್ಲಿ ಈ ಮಧ್ಯದಲ್ಲಿರುವಂಥದ್ದು, ನಾನು ಹೇಳುವಂಥದ್ದು ಕಮಿಟೆಡ್ ವೋಟರ್ಸ್ ಖಂಡಿತ ವೋಟ್ ಮಾಡೇ ಮಾಡ್ತಾರೆ. ಮಧ್ಯದಲ್ಲಿ ಇರುವಂತಹ ಒಂದು ಜನಸ್ತಮ ಅಥವಾ ಮತದಾರ ಬಂಧುಗಳು ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಗೆ ವಾಲ್ತಾರೆ ಅಂತ ಹೇಳುವಂಥದ್ದು. ನಿನ್ನೆ ತನಕ ಇಲೆಕ್ಷನ್ನ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ನೋಡಿದರೆ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋ ತನಕ ಹತ್ತಿರ ನಾವು ಹೋಗ್ತಾ ಇದ್ದೇವೆ. ಅಂತರ ಸುಮಾರು ಒಂದು 24,000ಗಳ ಅಂತರ ಇತ್ತು. ಈ ಅಂತರವನ್ನು ನಾವು ರೀಚ್ ಆಗ್ತೇವೆ ಅಂತ ಹೇಳುವಂಥದ್ದು ಅಸೆಂಬ್ಲಿಯಿಂದ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟು, ಅಂದರೆ ನಿಶ್ಚಿತವಾಗಿ ನಾವು ಗೆಲುವನ್ನು ಪಡೆಯುತ್ತೇವೆ ಅಂತ ಹೇಳುವಂತಹ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಜಿಲ್ಲೆಯಲ್ಲಿ ಕೂಡ ಬಹು ಸಂಖ್ಯೆಯಲ್ಲಿ ನಮ್ಮ ಶಾಸಕರು ಗೆಲ್ತಾರಂತಹ ವಿಶ್ವಾಸದ ಒಟ್ಟಿಗೆ ನಮ್ಮ ಸರ್ಕಾರ ಬರುತ್ತೆ ಅಂತ ಹೇಳುವಂತಹ ಸಮೀಕ್ಷೆಗಳ ಆಧಾರದಲ್ಲಿ ಬರುವಂಥ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಯಾವ ಥರದ ವಿಷನ್ ಇರಬೇಕು ಅಂತ ಹೇಳುವಂತಹ ಚಿಂತನೆಯನ್ನು ಕೂಡ ತಮ್ಮ ನಡುವೆ ಹಂಚಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದರಲ್ಲಿ ವಿಶೇಷವಾಗಿ ಟ್ರಾಫಿಕ್ ವ್ಯವಸ್ಥೆ ಸುಧಾರಣೆ ಬಗ್ಗೆ ಈಗಾಗಲೇ ಅನೇಕ ಸಂಗತಿಗಳನ್ನು ಹೇಳಿದರೆ ಬೇಯನ್ನು ವಿಸ್ತರಿಸುವಂಥದ್ದು. ನಂತರ ಇಲ್ಲಿ ಉಲ್ಲೇಖ ಅಂತ ಹೇಳಿದರೆ ನಾವು ಟೈಪ್ಡ್ ಕಾಪಿ ಬರುತ್ತೆ. ನೂತನವಾಗಿರುವಂತಹ ಒಂದು ಬಸ್ ಸ್ಟ್ಯಾಂಡ್ ಸಮುಚ್ಚಯ ಪಂಪ್ವೆಲ್ಲಲ್ಲಿ ಕೂಡ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅದರ ಬಗ್ಗೆ ಕೂಡ ಇರುವಂತಹ ವಿವರ. ನಂತರ ADB 1ರಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದಿರುವಂಥ ಸಂದರ್ಭದಲ್ಲಿ ಆಗಿರುವಂತಹ ಅನೇಕ ಲೋಪದೋಷಗಳನ್ನು ಸರಿಪಡಿಸುವಂಥ ಹೊಣೆಗಾರಿಕೆ ಕೂಡ ನಮಗಿದೆ. ಹಿಂದೆ ನಿರ್ದೇಶಕರಾಗಿ, ನಂತರ ಬೇರೆ ಬೇರೆ ಸ್ತರದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಿ, ಶಾಸಕರಾಗಿ ತಮ್ಮ ಅವಧಿಯಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ಎಲ್ಲ ಥರದ ವಿಫಲರಾಗಿರುವಂತಹ ಸನ್ಮಾನ್ಯ ಶ್ರೀ JR ಲೋಬೋ ಅವರ ಬಗ್ಗೆ ನಾವು ಖಂಡಿತವಾಗಿ ಅದನ್ನು ಉಲ್ಲೇಖ ಮಾಡೋದು ಮಾತ್ರ ಅಲ್ಲ, ಅದನ್ನು ಆ ಕಾರ್ಯ ವೈಫಲ್ಯವನ್ನು ನಾವು ಖಂಡಿಸ್ತೇವೆ ಮಾತ್ರ ಅಲ್ಲ, ಅದನ್ನು ಸರಿಪಡಿಸುವಂಥ ಹೊಣೆಗಾರಿಕೆ ಈಗ ನೂತನ ಶಾಸಕರಾಗಿ ನಮ್ಮವರು ಆಯ್ಕೆ ಆದಾಗ ನಾವು ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ಅದನ್ನು ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟ ವಿವರವನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ಒಳಚರಂಡಿ ಯೋಜನೆಗೆ ಸಂಬಂಧಪಟ್ಟಂತಹ ಸಮಗ್ರವಾಗಿರುವಂತಹ ಅಭಿವೃದ್ಧಿ ವ್ಯವಸ್ಥೆ ದುರ್ನಾಥದಿಂದ ಕೂಡುತ್ತಿರುವಂತಹ ಮಂಗಳೂರು ನಗರಕ್ಕೆ ಹೊಸ ಕಾಯಕಲ್ಪ ಕೊಡಬೇಕು ಅಂತ ಹೇಳುವಂಥದ್ದು ಒಂದು. ಎರಡನೇದಾಗಿ ಕುಡಿಯುವ ನೀರಿನ ಯೋಜನೆಯನ್ನು ಮನೆಗೆ ಕನೆಕ್ಷನ್ ಕೊಡುವಂಥದ್ದನ್ನು ಮಾಡೋದ್ರ ಮೂಲಕ 24x7 ವಾರದ 7 ದಿವಸ ಕೂಡ ಕುಡಿಯುವ ನೀರಿನ ಯೋಜನೆಯನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಕೂಡ ವಿಶೇಷ
ವಿಷನ್ ಡಾಕ್ಯುಮೆಂಟಲ್ಲಿ ನಾವು ಅದನ್ನು ಉಲ್ಲೇಖ ಮಾಡಿದ್ದೇವೆ. ಸಹಜವಾಗಿ ಕಳೆದ ಹಲವು ವರ್ಷಗಳಲ್ಲಿ ಸಂಕಲ್ಪಿತವಾಗಿರುವಂಥ ಮಂಗಳಾ ಕಾರ್ನಿಷ್ ರಸ್ತೆ, ಆ ಮಂಗಳಾ ಕಾರ್ನಿಷ್ ರಸ್ತೆಗೆ ಸಂಬಂಧಪಟ್ಟು ಕೇಂದ್ರದ ರಾಜ್ಯ ಸರ್ಕಾರದ ಸಹಾಯದಿಂದ ಇದನ್ನು ಹಾಗೂ PPP ಕಡೆಯಿಂದ ಖಂಡಿತವಾಗಿ ಇದನ್ನು ಅನುಷ್ಠಾನಕ್ಕೆ ತಂದೇ ತರ್ತೇವೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಇದು ಅನುಷ್ಠಾನಕ್ಕೆ ಬಂದಾಗ ಬಹುಶಃ ಟೂರಿಸಂ ಡೆಸ್ಟಿನೇಷನ್ ಕೂಡ ಅಭಿವೃದ್ಧಿ ಆಗುತ್ತೆ. ಅದರ ಜೊತೆಯಲ್ಲಿ ಫುಡ್ ಪಾರ್ಕ್ ಅಂತಹ ಅನೇಕ ಸಂಗತಿಗಳನ್ನು ಡೆವಲಪ್ ಮಾಡಲಿಕ್ಕಾಗುತ್ತೆ. ಆ ಒಂದು ವ್ಯಾಪ್ತಿಯಲ್ಲಿ ಸಿಗಬಹುದಾದ ಒಂದು 2,500 ಎಕರೆ ಜಾಗವನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳುವಂತಹ ಒಂದು ಚಿಂತನೆಯಲ್ಲಿ ಕೂಡ ಸ್ಮಾರ್ಟ್ ಸಿಟಿ ರೀತಿಯಲ್ಲಿ ಅದನ್ನು ಹೇಗೆ ಅಭಿವೃದ್ಧಿ ಮಾಡುವಂತಹ ಚಿಂತನೆ ಕೂಡ ನಾವು ಇಟ್ಕೊಂಡಿದ್ದೇವೆ. ಆಹಾರ ಸುರಕ್ಷತೆ ಮತ್ತು ಸಂಸ್ಕರಣೆಗೆ ಸಂಬಂಧಪಟ್ಟು ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡುವಂಥದ್ದು, ಬಡವರಿಗೆ 2022ರೊಳಗೆ ಎಲ್ರಿಗೂ ಸೂರು ಅಂತ ಹೇಳುವಂತಹ ಕೇಂದ್ರದ ನರೇಂದ್ರ ಮೋದಿಜಿಯವರ ಚಿಂತನೆ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಮುಂದಿನ 5 ವರ್ಷಗಳಲ್ಲಿ ನಾವು ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಮತ್ತು ಮನೆಗಳನ್ನು ಬಡ ಬಂಧುಗಳಿಗೆ ಎಲ್ರಿಗೂ ಸಿಗುವಂಥ ನಿಟ್ಟಿನಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಕೂಡ ನಾವು ಹಾಕಿದ್ದೇವೆ. ಸುಮಾರು 1,20,000 30,000 ಇದರಲ್ಲಿ ಕೇವಲ 30,000 ಮಾತ್ರ ಕಳೆದ 5 ವರ್ಷ ಅವಧಿಯಲ್ಲಿ ಇಲ್ಲಿ ಆಗಿರುವಂಥದ್ದು ನರೇಂದ್ರ ಮೋದಿಜಿಯವರು ಇದನ್ನು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ನಮ್ಮ ಅವಧಿಯಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟು ಇದನ್ನು ನಾವು ಮಾಡಲಿಕ್ಕೆ ಯೋಚಿಸ್ತಾ ಇದ್ದೇವೆ. ಘನತ್ಯಾಜ್ಯ ಬಹಳ ದೊಡ್ಡ ಒಂದು ಸಮಸ್ಯೆ ನಮಗೆ. ಈ ಘನತ್ಯಾಜ್ಯ ವಿತರಣೆಯನ್ನು ಕೂಡ ವೈಜ್ಞಾನಿಕವಾಗಿ ಇದನ್ನು ಮಾಡುವಂಥದ್ದು ಮತ್ತು ಅದರ ಜೊತೆಯಲ್ಲಿ ವಿದ್ಯುತ್ ಜನ್ರೇಷನ್ನ ಇದರ ಮೂಲಕ ಮಾಡುವಂಥದ್ದು, ಯಾವುದೇ ಟೆಕ್ನಾಲಜಿಯನ್ನು ಅಳವಡಿಸುವಂಥದ್ದನ್ನು ಕೂಡ ಚಿಂತನೆ ನಮ್ಮ ಮನಸ್ಸಲ್ಲಿದೆ. ನಂತರ ವಿದ್ಯುತ್ ಪೂರೈಕೆಗೆ ಸಂಬಂಧಪಟ್ಟು ಸೋಲಾರ್ ವ್ಯವಸ್ಥೆ ಜೊತೆಯಲ್ಲಿ ಟೈಡಲ್ ವೇವ್ ಎನರ್ಜಿಯನ್ನು ಕೂಡ ನಾವು ಜೋಡಿಸಬೇಕು ಅಂತ ಹೇಳುವಂತಹ ಒಂದು ಯೋಚನೆ, ಅದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ವಿವರ ಇದರದ್ದು ಜೆರಾಕ್ಸ್ ಮಾಡಿ ಆ ವಿವರವನ್ನು ಕೂಡ ಕೊಡ್ತೇವೆ. ಅದನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಅನೇಕ ಸಂಗತಿಗಳನ್ನು ನಾವು ಯೋಚನೆಯನ್ನು ಮಾಡಿದ್ದೇವೆ. ಇಲ್ಲಿರುವಂತಹ ಕೇಂದ್ರ ರಾಜ್ಯ ಸಹಕಾರ ಮಾತ್ರ ಅಲ್ಲ, PPP ಯೋಜನೆ ಮೂಲಕ ಅಂತಾರಾಷ್ಟ್ರೀಯ ಗಾಲ್ಫ್ ಕೋರ್ಸು, ನಂತರ ಅಕ್ವೇರಿಯಂ ಪಾರ್ಕು, ನಂತರ ಪಿಲಿಕುಳದ ಹತ್ತಿರ ಇರುವಂತಹ 200 ಎಕರೆ ಜಾಗ ಯಾವುದಿದೆ NMPTಗೆ ಸಂಬಂಧಪಟ್ಟ ಜಾಗ, ಆ NMPTಗೆ ಸಂಬಂಧಪಟ್ಟ ಜಾಗದಲ್ಲಿ ನೈಟ್ ಸಫಾರಿನ ತರುವಂತಹ ಒಂದು ಯೋಜನೆಯನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ. ನೈಟ್ ಸಫಾರಿನ ಯಾವ ರೀತಿ ಅಂತ ಹೇಳಿದರೆ, ಅದರಲ್ಲಿ ನೈಟ್ ಸಫಾರಿಗೆ ಒಂದು ನಿಯಮಾವಳಿ ಇದೆ, PPPಯನ್ನು ಮಾಡುವಾಗಿಲ್ಲ. ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಡಂಬಡಿಕೆಯಲ್ಲಿ ಅದನ್ನು ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ NMPT ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆ, ರಾಜ್ಯ ಸರ್ಕಾರದ ನೆರವಿಂದಾಗಿ ನಾವು ಇದನ್ನು ಒಂದು ಒಳ್ಳೆಯ ಒಂದು ನೈಟ್ ಸಫಾರಿ ಪಾರ್ಕನ್ನು ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ನಾವು ಯೋಚನೆಯನ್ನು ಇಟ್ಕೊಂಡಿದ್ದೇವೆ. ನಂತರ ಇದಕ್ಕೆ ಸಂಬಂಧಪಟ್ಟ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಅನೇಕ ಯೋಜನೆಗಳು ನಮ್ಮ ಕಣ್ಮುಂದಿದೆ. ಇಲ್ಲಿರುವಂತಹ ದೇವಾಲಯಕ್ಕೆ ಸಂಬಂಧಪಟ್ಟಿರುವಂತಹ ಉಳ್ಳಾಲ ದರ್ಗಾ ಸಂಬಂಧಪಟ್ಟಿರ್ಬೋದು, ಅಥವಾ ಸೈಂಟ್ ಅಲೋಸಿಯಸ್ ಚರ್ಚ್ ಮತ್ತು ಮೆಲಾಗ್ರಿಸ್ ಚರ್ಚ್ ಅಂತಹ ಐತಿಹಾಸಿಕ ಚರ್ಚ್ಗೆ ಸಂಬಂಧಪಟ್ಟಿರುವಂಥ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರವಾಸೋದ್ಯಮ ಕೇಂದ್ರವಾಗಿ ಅದನ್ನು ಹೇಗೆ ಡೆವಲಪ್ ಮಾಡ್ಬೋದು ಅಂತ ಹೇಳುವಂತಹ ಚಿಂತನೆಯನ್ನು ಕೂಡ ನಮ್ಮ ಇದರಲ್ಲಿ ಹಾಕಿದ್ದೇವೆ. ನಂತರ ವಿಶೇಷವಾಗಿ ತಮಿಳುನಾಡಲ್ಲಿ ನವಗ್ರಹ ಇದಕ್ಕೆ ಸಂಬಂಧಪಟ್ಟಂತಹ ಇದರಲ್ಲಿ ನಾವು ಭೇಟಿ ಕೊಟ್ಟಾಗ ಅನೇಕ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಫೋಟೋ ಹಾಕಿರುವಂಥ ನೋಡಿದ್ದಾರೆ. ರವಿ ಕೊಯ್ಲು ಹೇಳ್ತಾರೆ, ಕುಜನ ಕೊಯ್ಲು ಹೇಳ್ತಾರೆ, ಬೇರೆ ಬೇರೆ ತಿರುನೆಲ್ಲಾರು ಅಂತ ಶನಿಗೆ ಸಂಬಂಧಪಟ್ಟದ್ದು. ಬಹುಶಃ ಈ ಎಲ್ಲ ಅಂಶಗಳು ಕರ್ನಾಟಕದಲ್ಲಿ, ಅದರಲ್ಲಿ ದಕ್ಷಿಣ ಕನ್ನಡದಲ್ಲಿ ಅವಿಭಾಜಿತ ಜಿಲ್ಲೆಯಲ್ಲಿ ಇರೋದರಿಂದ ಇದಕ್ಕೆ ನಾವು ವಿಶೇಷವಾದಂಥ ಪ್ರೋತ್ಸಾಹ ಕೊಟ್ಟು ಬೇಕಾಗುವಂಥ ಮೂಲಭೂತ ಸೌಲಭ್ಯಗಳನ್ನು ಜೊತೆಗೂಡಿಸಿ ಮುಂದೆ ಒಳ್ಳೆಯವಾಗಿರುವಂತಹ ರಿಲೀಜಿಯಸ್ ಟೂರಿಸಮನ್ನು ಕೂಡ ನಾವು ಇಂಪ್ರೂವ್ ಮಾಡಬೇಕಂತ ಹೇಳುವಂಥದ್ದು ಯೋಚನೆಯನ್ನು ಇಟ್ಕೊಂಡಿದ್ದೇವೆ. ಮತ್ತು ಸಹಜವಾಗಿ ನಾವೇ ತಂದಿರುವಂತಹ ಸ್ವಾಮಿ ವಿವೇಕಾನಂದ 3D ತಾರಾಲಯ ಯಾವುದಿದೆ ಅದನ್ನು ಹೆಚ್ಚು ಜನಾಕರ್ಷಣೆ ಕೇಂದ್ರವಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಇದರ ಜಿಲ್ಲೆಗಳಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಅಟ್ರ್ಯಾಕ್ಟ್ ಮಾಡುವಂಥ ನಿಟ್ಟಿನಲ್ಲಿ, ಯುವ ಜನಾಂಗವನ್ನು ಅಟ್ರ್ಯಾಕ್ಟ್ ಮಾಡುವಂಥ ದೃಷ್ಟಿಯಲ್ಲಿ ಮನೋರಂಜನೆ ಹಾಗೂ ವೈಜ್ಞಾನಿಕ ಇದರಲ್ಲಿ ವೈಜ್ಞಾನಿಕವಾಗಿರುವಂತಹ ಸ್ಟಾರ್ ಮತ್ತು ಅಷ್ಟಮ ನಮಗೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಇದನ್ನು ಬೆಳೆಸಬೇಕಂತ ಯೋಚನೆಯನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಈಗಾಗಲೇ ತಂದಿರುವಂಥದ್ದು ಇಲ್ಲಿ ಉಲ್ಲೇಖ ಮಾಡಿಲ್ಲ. ಇದರಲ್ಲಿ 2.25 ಕೋಟಿ ವೆಚ್ಚದಲ್ಲಿ ಒಂದು ಒಳ್ಳೆಯ ಒಂದು ಕಾಲೇಜು ಕಟ್ಟಡವನ್ನು
ದಾನಿಗಳ ನೆರವಿಂದ ಶ್ರೀ ದಯಾನಂದಪುರ ನೆರವಿಂದ ಸರ್ಕಾರ ಕಡೆಯಿಂದ ಒಂದು 2.5 ಕೋಟಿ ತಂದು ಆ ಥರ ಒಂದು 5 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿರುವಂತಹ ಕಾಲೇಜು ಕಟ್ಟಡವನ್ನು ರಥಬೀದಿಯಲ್ಲಿರುವಂತಹ ಸೀನಿಯರ್ ಗ್ರೇಡ್ ಅಂದರೆ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜ್ ಯಾವುದಿದೆ ದಯಾನಂದ ಪೈ ಒಂದು ಹೆಸರಲ್ಲಿ ನಾಮಾಂಕಿತವಾಗಿರುವಂತಹ ಈ ಕಾಲೇಜಿಗೆ ಅಲ್ಲಿ ನಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ರಿಸರ್ಚ್ ಸೆಂಟರ್ನ ಕೂಡ ನಾವಲ್ಲಿ ತರಬೇಕು ಅಂತ ಹೇಳುವಂಥ ಯೋಚನೆ ಇದೆ. ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಎಲ್ಲ ಸರ್ಕಾರಿ ಶಾಲೆಗಳನ್ನು ಇಲ್ಲಿರುವಂತಹ ಎಲ್ಲ ಸರ್ಕಾರಿ ಕಾಲೇಜುಗಳನ್ನು ಒಂದು ಮಾದರಿ ಸಂಸ್ಥೆಯಾಗಿ ಬಿಲ್ಡಪ್ ಮಾಡುವಂಥ ನಿಟ್ಟಿನಲ್ಲಿ ಬೇಕಾಗುವಂತಹ ಇನ್ಫ್ರಾಸ್ಟ್ರಕ್ಚರನ್ನು ಮತ್ತು ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸುವಂತಹ ಒಂದು ಪ್ರಯತ್ನ ಕೂಡ ನಮ್ಮ ಕಡೆಯಿಂದ ಆಗುತ್ತೆ. ಮತ್ತು ಆರೋಗ್ಯಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಉಲ್ಲೇಖ ಮಾಡೋದಿದ್ದರೆ ವಿಶೇಷವಾಗಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ವಾರ್ಡನ್ನು ನಾವು ಕೊಡಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ದೀವಿ. ಹೇಗೆ ಲೇಡಿ ಗೋಸ್ಟ್ನಲ್ಲಿ ಒದಗಿಸಲಿಕ್ಕೆ ಸಾಧ್ಯ ಆಯಿತೋ ಅದೇ ರೀತಿಯಲ್ಲಿ ವೆನ್ಲಾಕಲ್ಲಿ ಕೂಡ ಸೂಪರ್ ಸ್ಪೆಷಾಲಿಟಿ ವಾರ್ಡನ್ನು ಒದಗಿಸಬೇಕಂತ ಹೇಳುವಂಥದ್ದು. ನಂತರ ಹೆಲ್ತ್ ಇದಕ್ಕೆ ಸಂಬಂಧಪಟ್ಟಂತಹ ಇದರಲ್ಲಿ ಅಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ತರಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ತರಬೇಕು ಅಂತ ಹೇಳುವಂಥದ್ದು ಕೂಡ ಯೋಚನೆ ಇದೆ. ಮತ್ತು ಪಾಲಿಟೆಕ್ನಿಕಲ್ಲಿ ಈವ್ನಿಂಗ್ ಇದಕ್ಕೆ ಸಂಬಂಧಪಟ್ಟ ಈವ್ನಿಂಗ್ ಕಾಲೇಜನ್ನು ಇದು ಮಾಡಿ ಈ ಎಂಪ್ಲಾಯೀಸ್ ಯಾರಿದ್ದಾರೆ ಅವರಿಗೆ ಹೆಚ್ಚಿನ ಶಿಕ್ಷಣವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಯಾವ ಕಾರಣಾಂತರದಿಂದ ಬಡತನದಿಂದ ಅಥವಾ ಬೇರೆ ಬೇರೆ ಕಾರಣದಿಂದ ಯಾರಿಗೆ ಎಂಜಿನಿಯರಿಂಗ್ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಥವರಿಗೆ ಈವ್ನಿಂಗ್ ಕಾಲೇಜನ್ನು ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಅದನ್ನು ಕೂಡ ಇಲ್ಲಿ ಅಭಿವೃದ್ಧಿಗೊಳಿಸಬೇಕಂತ ಹೇಳುವಂಥದ್ದು ಯೋಚನೆ ಇದೆ. ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಗತಿಗಳು ಮಂಗಳೂರಿಂದ ಕಾರವಾರ ಗೋವಾ ತನಕ ಕ್ರೂಸ್ ಟೂರಿಸಮ್ ಮೂಲಕ ನಾವು ಇದನ್ನು ಹೇಗೆ ಅಭಿವೃದ್ಧಿಗೊಳಿಸ್ಬೋದು ಅಂತ ಹೇಳುವಂಥ ಒಂದು ಯೋಚನೆ. ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಕುದುರೆ ಪಾರ್ಕ್ಗಳಿದೆ, ಅಲ್ಲಲ್ಲಿ ಕುದುರೆಗಳಿದೆ, ಸುಮಾರು ಪ್ರಮುಖವಾಗಿರುವಂಥ 4 ಕುದುರೆ ಇದೆ. ಅದರಲ್ಲಿ ನಮ್ಮ ಚಿಂತನೆ ಇರುವಂಥದ್ದು ಒಂದು ಕಡೆಯಲ್ಲಿ ಪಕ್ಷಿ ಪಾರ್ಕ್ ಬರ್ಡ್ ಪಾರ್ಕನ್ನು ಮಾಡಬೇಕು, ಇನ್ನೊಂದು ಕಡೆಯಲ್ಲಿ ಪೆಂಗ್ವಿನ್ ಪಾರ್ಕನ್ನು ಮಾಡಬೇಕು, ಒಂದು ಕಡೆಯಲ್ಲಿ ಫುಡ್ ಪಾರ್ಕು, ಇನ್ನೊಂದು ಕಡೆಯಲ್ಲಿ ಡಿಸ್ನಿಲ್ಯಾಂಡ್ ಟೈಪ್ ಮಾದರಿ ಆಗಿರುವಂತಹ ಒಂದು ಪ್ರವಾಸೋದ್ಯಮ ಅದನ್ನು ಅಭಿವೃದ್ಧಿಗೊಳಿಸಬೇಕಂತ ಹೇಳುವಂಥದ್ದು. ನಂತರ ಪಿಲಿಕುಳದ ಬಳಿ ಬೀಚ್ ಟೂರಿಸಮ್ ನಾನು ಹೇಳುವಂಥದ್ದು ಸಮುದ್ರ ತೀರದಲ್ಲಿ ಕೂಡ ಟ್ರಾಮ್ ಅಳವಡಿಸಿಕೆ, ಪಿಲಿಕುಳದಲ್ಲಿ ಕೂಡ ಟ್ರಾಮ್ ಅಳವಡಿಸಿಕೆ ಅಂದರೆ ನಗರಿ ಒಂದು ಮೂಲೆಯಿಂದ ಇನ್ನೊಂದು ಮೂಲಕ್ಕೆ ಹೋಗುವಾಗ ಹಲವು ಕಿಲೋಮೀಟರ್ಗಳು ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಟ್ರಾಮ್ ಮೂಲಕ ಗಾಡಿಗಳಲ್ಲಿ ಕೂತ್ಕೊಂಡು ಎಲ್ಲಿ ಬೇಕೋ ಯಾವ ಪಾಯಿಂಟಲ್ಲಿ ಬೇಕಾದರೆ ಇಳಿಯುವಂಥ ನಿಟ್ಟಿನಲ್ಲಿ ಆ ಒಂದು ವ್ಯವಸ್ಥೆನ ಇಲ್ಲಿ ಜೋಡಿಸಬೇಕು ಅಂತ ಹೇಳೋದು ಕೂಡ ನಮ್ಮ ಚಿಂತನೆಯಲ್ಲಿದೆ. ಅಂತಾರಾಷ್ಟ್ರೀಯ ಮಟ್ಟದ ಗಾಲ್ಫ್ ಕೋರ್ಸ್ ಬಗ್ಗೆ ನಾವು ಉಲ್ಲೇಖ ಮಾಡಿದ್ದೇನೆ. ಮಂಗಳೂರಿನ ಎಕ್ಸ್ಪೋರ್ಟ್ ಝೋನು, ಟೂರಿಸಂ ಝೋನು ಹಾಗೂ ಮಂಗಳೂರಿನ ಅಭಿವೃದ್ಧಿಗೆ ಪ್ರತಿ ಮನೆಗೂ ಪೈಪ್ಲೈನ್ ಮೂಲಕ ಗ್ಯಾಸ್ ಹಂಚಿಕೆಗೆ ಸಂಬಂಧಪಟ್ಟು ಕೊಚ್ಚಿನ್ನ ನಾನು ಉಲ್ಲೇಖ ಮಾಡಿರಬೇಕು. ಕೊಚ್ಚಿನ್ ಮ್ಯಾಂಗ್ಳೂರು ಗೈಲ್ ಪೈಪ್ಲೈನ್ ಅಳವಡಿಕೆ ಬಹುಶಃ ಇನ್ನು ಕೆಲವು ತಿಂಗಳಲ್ಲಿ ಸಂಪೂರ್ಣ ಆಗುತ್ತೆ. ಯಾವಾಗ ಅದು ಸಂಪೂರ್ಣ ಆದಾಗ ಮನೆಗೆ ಗ್ಯಾಸ್ ಕನೆಕ್ಷನ್ ಕೊಡುವಂಥದ್ರ ಬಗ್ಗೆ ನಮ್ಮ ಅವಧಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಕೂಡ ನಾವು ಮಾಡಿದ್ದೇವೆ. ಯಾವ ರೀತಿಯಲ್ಲಿ ಗುಜರಾತಲ್ಲಿ ಅಳವಡಿಸಿದ್ದಾರೆ, ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿ ಅಳವಡಿಸಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಅದನ್ನು ಅಳವಡಿಸಬೇಕಂತ ಹೇಳುವಂಥದ್ದು ಯೋಚನೆ ಇದೆ. ಮತ್ತು ಕದ್ರಿ ಹಾಗೂ ಇನ್ನಿತರ ಕಡೆಗಳಲ್ಲಿ ಈ ಬಾನ್ಸಾಯ್ ಅಂತ ಹೇಳ್ತೇವೆ, ಜಾಪನೀಸ್ಗೆ ಸಂಬಂಧಪಟ್ಟು ಬೇರೆ ಬೇರೆ ಕಡೆಗಳಲ್ಲಿರುವಂತಹ ಅತ್ಯುತ್ತಮವಾಗಿರುವಂತಹ ಹರ್ಬಲ್ ಇದಕ್ಕೆ ಸಂಬಂಧಪಟ್ಟಂಥ ಗಾರ್ಡನ್ ಸಂಬಂಧಪಟ್ಟು ಹೇಗೆ ಮಾಡ್ಬೋದು. ರಾಕ್ ಗಾರ್ಡನ್ ನಮ್ಮ ಚಂಡೀಗಢದಲ್ಲಿ ಇರುವಂತಹ ನಿಟ್ಟಿನಲ್ಲಿ ರಾಕ್ ಗಾರ್ಡನ್ನಲ್ಲಿ ಹೇಗೆ ಅಭಿವೃದ್ಧಿಗೊಳಿಸ್ಬೋದು. ನಂತರ ಇನ್ನೊಂದು ವಿಶೇಷ ಅಂತಂತ ಹೇಳಿದರೆ ಸಮುದ್ರ ತೀರ ಮತ್ತು ನದಿ ತೀರಗಳ ಮಧ್ಯದಲ್ಲಿ ಲೇಸರ್ ಲೈಟ್ ಆ್ಯಂಡ್ ಸೌಂಡ್ ಸಿಸ್ಟಮ್ ಮೂಲಕ ರಾಣಿ ಹಬ್ಬಕ್ಕ ಪೋರ್ಚುಗೀಸರ ಜೊತೆಯಲ್ಲಿ ಮಾಡಿರುವಂತಹ ಜಯಶಾಲಿಯಾಗಿರುವಂತಹ ವಿಕ್ಟೋರಿಯಸ್ ವಾರ್ ಅಂತ ಹೇಳ್ತೇವೆ, ಅದನ್ನು ಆಗುವಂಥ ನಿಟ್ಟಿನಲ್ಲಿ ಲೇಸರ್ ಲೈಟ್ ಆ್ಯಂಡ್ ಸೌಂಡ್ ಮೂಲಕ ಹೇಗೆ ಅದನ್ನು ಮಾಡಬಹುದು ಅಂತ ಹೇಳುವಂಥದ್ದು ಕೂಡ ನಮ್ಮ ಚಿಂತನೆಯಲ್ಲಿದೆ. ಸೊ ಅದಕ್ಕೆ ಸಂಬಂಧಪಟ್ಟು ಲೊಕೇಶನ್ ಎಲ್ಲಿ ಮಾಡ್ಬೋದು, ಹೇಗೆ ಅದನ್ನು ಅಭಿವೃದ್ಧಿಗೊಳಿಸ್ಬೋದು ಅಂತ ಹೇಳುವಂಥ ಚಿಂತನೆ ಕೂಡ ನಮ್ಮ ನಡುವೆ ಇದೆ. ನದಿ ಸಾಗರದ ತೀರ ನಡುವೆ ರಾಣಿ ಹಬ್ಬಕ್ಕನ ಶೌರ್ಗಾಥೆಯ ಬೆಳಕು ಶಬ್ದ ಲೇಸರ್ ಶೋ ಸಂಬಂಧಪಟ್ಟು ಇಲ್ಲಿ ಹೈಲಿ ಟೂರಿಸಮ್ಗೆ ಸಂಬಂಧಪಟ್ಟಿರುವಂತಹ ಇರ್ಬೋದು. ಈ ರೀತಿಯಲ್ಲಿ ಪ್ರವಾಸೋದ್ಯಮ ಕೇಂದ್ರವಾಗಿ ಮಂಗಳೂರು ನಗರ ಸರ್ವಾಂಗೀಣವಾಗಿರುವಂತಹ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥದ್ದು. ರಫ್ತೋದ್ಯಮಕ್ಕೆ ಸಂಬಂಧಪಟ್ಟು ಯಾವ ರೀತಿ ನಮ್ಮಲ್ಲಿ ವಿಶೇಷವಾಗಿ ಪೋರ್ಟ್ ಇದೆ ನಮ್ಮದು. ಅದೇ ರೀತಿಯಲ್ಲಿ ಪೋರ್ಟಲ್ಲಿ
ಕೂಡ ನಮಗೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಅದಕ್ಕೆ ಯಾವ ರೀತಿ ಹೇಳ್ತಾರೆ ವರ್ಡಿಸ್ ಏರ್ ಕಾರ್ಗೋ ಇದರ ಮೂಲಕ ನಾವು ಹೆಚ್ಚೆಚ್ಚು ಪ್ರಮೋಷನ್ ಮಾಡಿ ಪ್ರವಾಸೋದ್ಯಮದ ಕೇಂದ್ರವಾಗಿ ನಮ್ಮ ಮಂಗಳೂರು ನಗರವನ್ನು ಅಭಿವೃದ್ಧಿಗೊಳಿಸಬೇಕಂತ ಹೇಳುವಂತಹ ಚಿಂತನೆ ಕೂಡ ನಮ್ಮದಿದೆ. ಹೆಲಿ ಟೂರಿಸಮ್ಗೆ ಸಂಬಂಧಪಟ್ಟು ಕೂಡ ನಮ್ಮದು ಯೋಚನೆ ಇದೆ. ಮತ್ತು ಸ್ತ್ರೀ ಶಕ್ತಿ ಸಂಘಗಳನ್ನು ಬಳಸಿ ಸ್ಥಳೀಯ ಆಹಾರವನ್ನು ಮನೆ ಮನೆಗೆ ತಲುಪಿಸುವಂತಹ, ಅಂದರೆ ಯಾವ ರೀತಿಯಲ್ಲಿ ಮೀನನ್ನು ಹಿಡಿಯುವಂಥದ್ದು ಅಥವಾ ಕ್ಯಾಚ್ ಮಾಡುವಂಥದ್ದು ನಮ್ಮ ಬಂಧುಗಳು ಮಾಡ್ತಾರೆ, ಅದರ ನಂತರ ಮಾರಾಟ ಮಾಡುವಂಥದ್ದಕ್ಕೆ ಮಹಿಳೆಯರು ಹೊರಗಡೆ ಹೋಗಿ ಇದನ್ನು ಮಾಡ್ತಾ ಇರ್ತಾರೆ. ಹೋಟೆಲ್ನವರು ಅದರ ನಂತರದ ಸಂಬಂಧಪಟ್ಟ ವ್ಯಾಲ್ಯೂ ಆ್ಯಡೆಡ್ ಆಗಿ ಖಾದ್ಯವನ್ನಾಗಿ ಹೇಗೆ ಅವರು ಮಾರಾಟ ಮಾಡ್ತಾರೆ ಅಂತ ಹೇಳುವಂಥದ್ದು. ಇಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಸ್ವಲ್ಪ ನಾವು ಪುಷ್ ಕೊಟ್ಟರೆ ಖಂಡಿತವಾಗಿ ಅವರ ಕಡೆಯಿಂದ ಹೆಚ್ಚಿನ ರೀತಿಯಲ್ಲಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು. ನಂತರ ನಮ್ಮ ಮನಸ್ಸಲ್ಲೇ ಇನ್ನೊಂದಿದೆ, ಡಿಸೆಲಿನೇಷನ್ ಘಟಕ ಯಾವ ರೀತಿ ನರೇಂದ್ರ ಮೋದಿಯವರು ಈ ಮಾದರಿಯಲ್ಲಿ ಇಸ್ರೇಲ್ನ ಟೆಕ್ನಾಲಜಿ ಮಾದರಿಯಲ್ಲಿ ಒಂದು ತಂದರೂ ಅಂತಹ ಒಂದು ಘಟಕ ನಮ್ಮಲ್ಲಿ ಬೇಕು ಅಂತ ಹೇಳುವಂಥದ್ದು. ನಂತರ ನಗರದಲ್ಲಿರುವಂತಹ ಎಲ್ಲ ಬಾವಿಗಳನ್ನು, ಅದು ಖಾಸಗಿ ಇರ್ಬೋದು ಅಥವಾ ಸಾರ್ವಜನಿಕ ಬಾವಿಗಳಿರ್ಬೋದು, ಅದರ ಹತ್ತಿರ ಇರುವಂಥ ಮ್ಯಾನುವಲ್ಗಳಿಂದ ಲೀಕೇಜ್ ಆಗಿ ಎಲ್ಲ ಹೆಚ್ಚು ಕಡಿಮೆ ಒಂದು 60-70% ಬಾವಿಗಳು ಹಾಳಾಗಿದೆ. ನಾವು ಅದನ್ನು ಪುನರ್ಜೀವನ ಅದಕ್ಕೆ ಕೊಡಲಿಕ್ಕೆ ಸಾಧ್ಯ ಆದಾಗ ಅಲ್ಲಿರುವಂತಹ ಮ್ಯಾನುವಲ್ಗಳನ್ನು ಶಿಫ್ಟ್ ಮಾಡಿ ನಂತರ ಅದನ್ನು ಪರಿಶುದ್ಧಗೊಳಿಸಿ ಕನಿಷ್ಠ ಮುಂದಿನ ಮಳೆಗಾಲದಲ್ಲಿ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆದಾಗ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಅಡಿಷನಲ್ ರಿಸೋರ್ಸಸ್ ನಮಗೆ ಸಿಗುತ್ತೆ ಅಂತ ಹೇಳುವಂಥದ್ದು. ಈ ರೀತಿ ಇರುವಂತಹ ಯೋಜನೆ ಕೂಡ ನಾವು ಯೋಚನೆಯನ್ನು ಮಾಡಿಕೊಂಡಿದ್ದೇವೆ. ಇಂಥ 10 ಹಲವು ನಿಟ್ಟಿನಲ್ಲಿ ಕಾಮತರು, ಈಗ ಕಾಮತರು ಹೇಳುವಂಥದ್ದನ್ನೇ ನನ್ನ ಬಾಯಿ ಮೂಲಕ ಹೇಳಿಸಿದ್ದಾರೆ ಅವರು. ಹೌದು, ಹೇಳ್ತಾರೆ ಸರಿ. ಸಮಗ್ರವಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಒಟ್ಟು ಸದಸ್ಯರುಗಳನ್ನು ಮತ್ತು ಅತ್ಯಧಿಕವಾಗಿ ಅದರ ಎಲ್ಲ ಮಾಹಿತಿಗಳು ಹೊಂದಿದಂಥ ಎಲ್ಲ ಏನು ಅನುಭವಿಗಳಿದ್ದಾರೆ ಅವರನ್ನೆಲ್ಲ ಒಳಪಡಿಸ್ಕೊಂಡು ಹಲವಾರು ಕೆಲಸಗಳನ್ನು ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈಗಾಗಲೇ ಯೋಗೀಶ್ ಭಟ್ರು ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಪುನಃ ಈಗ ಅದರಲ್ಲಿ ಕೆಲವೆಲ್ಲ ವಿಷಯಗಳನ್ನು ಹೇಳಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇತರೆ ಮತ್ತು ಕೈಗಾರಿಕಾ ಮತ್ತು ಕಾರ್ಮಿಕ ಕ್ಷೇತ್ರದಲ್ಲಿ ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲು ಪ್ರತ್ಯೇಕ ತ್ರಿಪಕ್ಷೀಯ ಸಮಿತಿ ರಚನೆ, ಸಣ್ಣ ಕೈಗಾರಿಕೆಗಳಿಗೆ ಉತ್ತಮ ಮೂಲಭೂತ ಸೌಕರ್ಯ ಮತ್ತು ಒಳಚರಂಡಿ ವ್ಯವಸ್ಥೆ, ಅದೇ ರೀತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆ, ಬೇಡಿಕೆಗೆ ಅನುಸಾರವಾಗಿ ಅಂಗನವಾಡಿ ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚಿಸಲು ಮತ್ತು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ಸ್ತ್ರೀಶಕ್ತಿ ಮತ್ತು ಇತರ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉತ್ಪಾದನಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಈ ಚಟುವಟಿಕೆಗಳಿಗೆ ಮೂಲಕ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಅವಕಾಶ ಹಾಗೂ ಉತ್ಪಾದಿತ ವಸ್ತುಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಪ್ರಯತ್ನ. ಈ ರೀತಿಯ ಆರೋಗ್ಯ ದೃಷ್ಟಿಯಲ್ಲಿ ಮತ್ತು ತುಳು ಭಾಷೆಯನ್ನು ರಾಜ್ಯದ ಅಧಿಕೃತ ಭಾಷೆಗಳನ್ನಾಗಿ ಒಂದಾಗಿ ಪರಿಗಣಿಸಿ ಅದನ್ನು ಸಂವಿಧಾನದ 8ನೇ ಪರಿಷತ್ತಲ್ಲಿ ಸೇರಿಸುವಂತೆ ಸರ್ಕಾರದ ಜೊತೆಗೂಡಿ ಕೆಲಸ ಮಾಡಲಾಗುವುದು. ಕೋಮು ಸೌಹಾರ್ದತೆ ರಕ್ಷಣೆಗೆ ಬೇಕಾದ ಕಾನೂನುಗಳನ್ನು ರೂಪಿಸಿ ಜಾರಿಗೆ ತರಲಾಗುವುದು. ವಿಮಾನ ನಿಲ್ದಾಣ ರನ್ವೇ ವಿಸ್ತರಿಸಲು ಬೇಕಾದ 40 ಎಕರೆ ಭೂಮಿಯನ್ನು ಒದಗಿಸಿಕೊಟ್ಟು ಅಂತಾರಾಷ್ಟ್ರೀಯ ವಿಮಾನ ದರ್ಜೆಗೆ ಏರಿಸುವುದು. ಕೇಂದ್ರದ ಉಡಾನ್ ಯೋಜನೆಯನ್ನು ಲಾಭವನ್ನು ಪೂರ್ಣವಾಗಿ ಬಳಸಿಕೊಳ್ಳುವುದು. ಮಂಗಳೂರಿನ ರನ್ವೇಯನ್ನು 8,000 ಅಡಿಯಿಂದ 13,000 ಅಡಿಗೆ ಏರಿಸುವುದು. ಮಂಗಳೂರಿಗೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರನ್ನು ಮತ್ತು ಅಭಿವೃದ್ಧಿಪಡಿಸಲಾಗುವುದು. ನಮ್ಮ ಸರ್ಕಾರದ ಅಭಿವೃದ್ಧಿಯ ಮರಳು ನೀತಿಯನ್ನು ಮತ್ತೊಮ್ಮೆ ಜಾರಿಗೊಳಿಸಿ ಮಂಗಳೂರಿನ ಅವಶ್ಯಕತೆಗೆ ಆದ್ಯತೆ ನೀಡಲಾಗಿ ಮಂಗಳೂರಿಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದು. ಅದೇ ರೀತಿಯಲ್ಲಿ ಹಲವಾರು ವಿಷಯಗಳನ್ನು ಈಗಾಗಲೇ ಯೋಗೀಶ್ ಭಟ್ರು ಹೇಳಿದ್ದಾರೆ. ಅಪೂರಕವಾಗಿ ಇನ್ನೊಂದೆರಡು ಈಗಾಗಲೇ ನಮ್ಮ ಪೂರ್ವ ಸ್ಟೋರ್ನಲ್ಲಿರುವ ಏನು ಅಂಬೇಡ್ಕರ್ ಭವನ ಇದೆ ಅದು ನಮ್ಮ ಅವಧಿಯಲ್ಲಿ ಪ್ರಾರಂಭ ಆಗಿದ್ದು. ಆ ಅವಧಿಯಲ್ಲಿ ಪ್ರಾರಂಭ ಆದ ನಂತರ ಅದರ ನಂತರದ ದಿನಗಳಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನಾಗಿಲ್ಲ. ಆ ರೀತಿಯಲ್ಲಿ
ಅದನ್ನೊಂದು ವ್ಯವಸ್ಥಿತವಾಗಿ ಮಾಡುವಂಥದ್ದು. ಅದಲ್ಲದೆ ಏನು ನಮ್ಮ ಕುದ್ಮೂಲ್ ರಂಗರಾವ್ ಅವರ ಸ್ಮಾರಕ ಏನಿದೆ ಅಲ್ಲಿ ಅದನ್ನು ಸಂಪೂರ್ಣವಾಗಿ ಮತ್ತು ಏನು ರಿನೋವೇಷನ್ ಮಾಡುವ ಮುಖಾಂತರ, ಅದಲ್ಲದೆ ಅದನ್ನೊಂದು ಒಳ್ಳೆಯ ಪ್ರವಾಸಿ ತಾಣಗಳು ಮತ್ತು ಇನ್ನಿತರ ಏನು ಬರುವಂಥ ದೃಷ್ಟಿಯಲ್ಲೇ ನೋಡುವವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡೋದು, ಇಂತಹ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಒಂದು ಪ್ರಣಾಳಿಕೆಯನ್ನು ಮಾಡಿಕೊಡೋದು. ಹಿನ್ನೆಲೆ ಏನಿಲ್ಲ ನೋಡಿ, ಜಿಲ್ಲಾ ಪ್ರಣಾಳಿಕೆ ಅಂತ ಹೇಳಿದರೆ ಜಿಲ್ಲೆಗೆ ಒಟ್ಟು ಸಂಬಂಧಪಟ್ಟ ವಿಷಯಗಳಿದೆ. ಇದರಲ್ಲಿ ಮಂಗಳೂರು ನಗರ ದಕ್ಷಿಣ ಒಟ್ಟು ಇದು ಮಹಾನಗರ ಪಾಲಿಕೆಗೆ ಒಳಪಟ್ಟಂಥದ್ದೇ ಕ್ಷೇತ್ರ ಆದ ಕಾರಣ ಇದಕ್ಕೆ ಮತ್ತು ಅದಕ್ಕೆ ಕೆಲವಾರು ವಿಷಯಗಳಲ್ಲಿ ವ್ಯತ್ಯಾಸಗಳು ಇರ್ತದೆ. ಯಾಕಂದರೆ ಈಗ ಇಲ್ಲಿ ನಮ್ಮ ಜಿಲ್ಲೆಗೆ ಒಳಪಟ್ಟಂಥದ್ದು ಅದು ಎಲ್ಲ 8 ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟದ್ದು. ಆ ದೃಷ್ಟಿಯಲ್ಲಿ ಮಂಗಳೂರು ನಗರದ ನನ್ನದೊಂದು ಕನಸು ಏನಿದೆ ಅದು ನನ್ನ ಮಂಗಳೂರು ನನ್ನ ವಚನ ಅಂತ ಹೇಳೋ ದೃಷ್ಟಿಯಲ್ಲಿ ನನ್ನ ಕನಸಿನಿದೆ. ಇದನ್ನು ನನಗೆ 5 ವರ್ಷ ನಾನು ಇದರಲ್ಲಿ ಸದುಪಯೋಗ ಮಾಡಿಕೊಂಡು ಈ ರೀತಿಯ ಕನಸನ್ನು ಹೊಂದಿಕೊಂಡದ್ದನ್ನು ಮಾಡಿಕೊಡ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಮಂಗಳೂರಿನ ಜನತೆಗೆ ಏನು ನನ್ನ ಮತದಾರರಿಗೆ ಅದನ್ನು ಕೊಟ್ಟು ನಂತರ ಇಲ್ಲಿ ಉಲ್ಲೇಖ ಮಾಡಿದಂತಹ ಬಹುತೇಕ ಪ್ರವಾಸೋದ್ಯಮ ಡೆಸ್ಟಿನೇಷನು ಸೌತಲ್ಲೇ ಬರುತ್ತೆ, ಮಂಗಳೂರು ಸೌತಲ್ಲೇ ಬರುತ್ತೆ.